ಜಾರಿ ಬಿದ್ದದು. ಆ ಮಗುವನ್ನು ಇವ ಒಂದು ಕೈಯಲ್ಲಿ ಹೆಚ್ಚಿನ ಮಟ್ಟಿಗೆ ಕೊಟ್ಟ. ಆಮೇಲೆ ಆ ಹೆಂಗಸನ್ನು ಎಳಿಲಿಕ್ಕೆ ಅಂದರೆ ಅದು ಎಳಿಲಿಕ್ಕೆ ಆಗುದಿಲ್ಲ, ಇಷ್ಟು ಕೆಸರಲ್ಲಿ ಮುಳುಗಿದ್ಲು. ಹೀಗೆ ಎಳಿಲಿಕ್ಕೆ ಹೋದ್ದು, ಕಾಲಿಟ್ಟು ಬಂದು ಶೀಟ್ ಹೊಡೆದದ್ದು. ಆದರೂ ಅದು ಆದ ಸಮಯ ಸಾಧಾರಣ ಒಂದು 2 ಗಂಟೆ 2 ಗಂಟೆ. ಆದರೂ 8 ಗಂಟೆವರೆಗೆ ನಾವು ಇದು ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ ಅಲ್ಲಿ. ಈ ಕೆಸರೆಲ್ಲ ಈ ಪೀಸ್ ಇತ್ತು ಅಲ್ಲಿ, ಡಾಕ್ಟ್ರೊಟ್ಟಿಗೆ ಕೇಳ್ಬೋದು, ರಂಗನಾಥ್ ಡಾಕ್ಟರ್ ಇದ್ದಾರಲ್ಲಿ. ಪೀಸ್ ಇತ್ತು, ಪೀಸ್ ಅಂತ ಇದ್ರು. ಅವರನ್ನು ಎತ್ತಿ ನಾವು 8 ಗಂಟೆವರೆಗೆ ಕೆಲಸ ಮಾಡಿದ್ದೇವೆ. 8 ಗಂಟೆವರೆಗೆ ಕೆಲಸ ಮಾಡಿ ನಮಗೆ ಒಂದು ಊಟ ಇದು ಮಾಡಲಿಲ್ಲ. ಇದೇ ನಮ್ಮ PSI ಮಂಜುನಾಥ್ ಅವರು, ನಿಜವಾದ ರಿಯಲ್ ಸಿಂಗಮ್ ಅವರು, ಅವರೇ ನಮಗೆ ಹೇಳಿದ್ರು, ಅವರೇ ನಮಗೆ ಊಟ ಕೊಟ್ಟದ್ದು. ಇವತ್ತಿನವರೆಗೆ ಯಾರೂ ಬರಲಿಲ್ಲ, SI ಬಿಟ್ಟು ಯಾರು ಬರಲಿಲ್ಲ.